4 ವಿಭಾಗದ ಮುಖಾಂತರ ಒಂದು ಆಸ್ತಿಯ ಮೌಲ್ಯಮಾಪನ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸಿಕೊಡಬೇಕು. ಅಂದರೆ ಸರ್ಕಾರದಲ್ಲಿ IGR ಇನ್ಸ್ಪೆಕ್ಟರ್ ಜನರಲ್ ರೆವೆನ್ಯೂ ಅವರಿಗೆ ಕಳಿಸಿ ಅಲ್ಲಿಂದ ಅನುಮೋದನೆಗೊಂಡು ನಂತರ ಅದು ಮತ್ತೆ ಪೇಪರ್ ಪಬ್ಲಿಕೇಶನ್ ಆಗಿ ಅದು ಅನುಷ್ಠಾನಗೊಳ್ಳುವಂಥದ್ದು. ಈ ಒಂದು ನಮ್ಮ ಡಿಸ್ಟಿಕ್ ಏನು ರಿಜಿಸ್ಟ್ರಾರ್ ಇದ್ದಾರೆ ಅವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಸದಸ್ಯರನ್ನು, ಅಂದರೆ ಅವರು ನಮಗೆ ರಿಕ್ವೆಸ್ಟ್ ಕೊಡಬೇಕು, ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಯಾರನ್ನಾದರೂ ಕೂಡ ಅದಕ್ಕೆ ಒಬ್ಬ ನಾಮಿನೇಟೆಡ್ ಮೆಂಬರನ್ನು ಕೊಡಬೇಕೆಂಬುದಾಗಿ ಅವರು ನಮಗೆ ಮನವಿಯನ್ನು ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಅವರಿಗೆ ಒಂದು ಮೆಂಬರನ್ನು ಕೊಡಬೇಕಾಗಿತ್ತು. ಆದರೆ ಈ ಎಲ್ಲ ಯಾವುದೇ ಕೆಲಸವನ್ನು ಮಾಡದೆ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಇವತ್ತು ಕತ್ತಲೆಯಲ್ಲಿಟ್ಟು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಇರ್ಬೋದು, ಉಪಮೇಯರ್ ಇರ್ಬೋದು, ನಮ್ಮ ಎಲ್ಲ ಸದಸ್ಯರಿಗೆ ಕೂಡ ಯಾವುದೇ ವಿಚಾರವನ್ನು ತಿಳಿಸದೆ, ಅದರ ಜೊತೆಗೆ ನಮ್ಮ ಎರಡೂ ಕ್ಷೇತ್ರದ ಮಂಗಳೂರು ನಗರ ಉತ್ತರ ಮತ್ತು ಮಂಗಳೂರು ನಗರ ದಕ್ಷಿಣದ 2 ಶಾಸಕರನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿಯಾಗಿ ಈ ಒಂದು ಗೈಡ್ಲೈನ್ ವ್ಯಾಲ್ಯೂವನ್ನು ದುಪ್ಪಟ್ಟು ಮಾಡುವಂತಹ ಕೆಲಸ ಈ ಒಂದು ಕಾಂಗ್ರೆಸ್ ಸರ್ಕಾರದ ಈ ಆಡಳಿತ ವಿಭಾಗದಿಂದ ಆಗಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಲ್ಲಿ ಸ್ಪಷ್ಟವಾಗಿದೆ ಈ ಒಂದು ಆ ಒಂದು ಗೈಡ್ಲೈನ್ ಆ ಒಂದು ಮಾಡುವಂತಹ ಸಂದರ್ಭದಲ್ಲಿ ದರವನ್ನು ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕೆಂಬುದಾಗಿ ಬಹಳ ಸ್ಪಷ್ಟತೆ ಇದೆ. ಆದರೆ ಇದನ್ನು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಬಹುಶಃ ಈ ಸರ್ಕಾರ ಬಂದ ನಂತರ 5 ಭಾಗ್ಯಗಳನ್ನು ಜನರಿಗೆ ಕೊಟ್ಟಿದೆ. ಈ ಒಂದು ಭಾಗ್ಯವನ್ನು ಕೊಟ್ಟಿರುವುದಕ್ಕೆ ನನ್ನ ಏನು ವಿರೋಧ ಇಲ್ಲ. ಯಾಕಂತ ಹೇಳಿದರೆ ಅವರ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡ್ತಾರೆ, ಅನುಷ್ಠಾನ ಮಾಡುವಂಥದ್ದು ಕೂಡ ಅವರದೇ ಜವಾಬ್ದಾರಿ. ಆದರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡುವಂಥ ಕೆಲಸವನ್ನು ಕೂಡ ಇವರು ಮಾಡಬೇಕಾಗಿತ್ತು. ಆದರೆ ಸಂಪನ್ಮೂಲ ಕ್ರೋಢೀಕರಣ ಮಾಡದೆ ಏಕಾಏಕಿಯಾಗಿ ಈ ಒಂದು ಭಾಗ್ಯವನ್ನು ಘೋಷಣೆ ಮಾಡಿರುವುದರ ಫಲವಾಗಿ ಮಂಗಳೂರಿನ ಮಹಾಜನತೆಗೆ ಇವತ್ತು ದುಪ್ಪಟ್ಟು ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ಬಹಳಷ್ಟು ಹೊರೆಯಾಗುವಂಥ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಂಡಿದೆ. ಮೊನ್ನೆ ಪ್ರತಿಪಕ್ಷದ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಪತ್ರಿಕಾಗೋಷ್ಠಿಯ ಮುಖಾಂತರ 2021ರಲ್ಲಿ ಈ ಒಂದು ಏನು ನಮ್ಮ ಟ್ಯಾಕ್ಸ್ಗೆ ಏನು ನಮ್ಮ ಮುನ್ಸಿಪಲ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ ಮಾಡಿ ಈ ಒಂದು ತೆರಿಗೆಯನ್ನು ಜಾರಿಗೆ ತಂದಿದ್ದಾರೆ ಎಂಬಂತಹ ಒಂದು ಮಾತನ್ನು ಹೇಳಿದ್ದಾರೆ. ಕಳೆದ ಅವಧಿಯಲ್ಲಿ ನಮ್ಮ 2 ಕ್ಷೇತ್ರದ ಶಾಸಕರು ಹಾಗೆಯೇ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು ಹಾಗೆಯೇ ನಮ್ಮ ಮಹಾನಗರ ಪಾಲಿಕೆಯ ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನು ಒಳಗೊಂಡಂತೆ ಆ ಒಂದು ಕಮಿಟಿಯನ್ನು ಮಾಡಿ ಕಮಿಟಿಯಲ್ಲಿ ಭಾಳಷ್ಟು ಚರ್ಚೆಯನ್ನು ಮಾಡಿ ಆ ಒಂದು ಏನು ಆಸ್ತಿ ತೆರಿಗೆಯನ್ನು ಏನು ವೆಕೆಂಟ್ ಲ್ಯಾಂಡ್ ಇದೆ ಆ ವೆಕೆಂಟ್ ಲ್ಯಾಂಡಿಗೆ ಹಾಕದೆ ಇವತ್ತು ಆ ಸಂದರ್ಭದಲ್ಲಿ ಜನರಿಗೆ ಹೊರೆಯಾಗದಂತಹ ರೀತಿಯಲ್ಲಿ ಆಸ್ತಿ ತೆರಿಗೆಯನ್ನು ವಿಧಿಸುವಂತಹ ಕೆಲಸ ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಆದರೆ ಈ ಬಾರಿ ನಮ್ಮ ಸ್ಥಳೀಯ ಸಂಸ್ಥೆಯನ್ನು ಎಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಇವತ್ತು ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಪಕ್ಷದ ಸದಸ್ಯರಿಗೆ ಇವತ್ತು ನಾನು ಪತ್ರಿಕಾಗೋಷ್ಠಿಯ ಮುಖಾಂತರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ 2021ರ ಆ ಒಂದು ಮೌಲ್ಯಮಾಪನದ ಆಧಾರದಲ್ಲಿ 3% ಹೆಚ್ಚುವರಿ ಮಾಡಿ ನಾವು ನಿರ್ಣಯವನ್ನು ತಗೊಂಡ ನಂತರವೂ ಕೂಡ ಆಯುಕ್ತರು ಫೆಬ್ರವರಿ 2ನೇ ತಾರೀಕು ಈಗ ತಾನೇ 1/10/2023ರಂದು ಬಂದಿರತಕ್ಕಂತಹ ಮಾರುಕಟ್ಟೆಯ ಒಂದು ಮೌಲ್ಯದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುವುದರ ಬಗ್ಗೆ ನನ್ನ ಆ್ಯಂಟಿ ಚೇಂಬರಲ್ಲಿ
ಪ್ರತಿಪಕ್ಷದ ನಾಯಕನನ್ನು ಕೂಡ ಕರೆದಿದ್ದೇನೆ. ಹಿರಿಯ ಸದಸ್ಯರು ಮಾಜಿ ಮಹಾಪೌರರಾಗಿರತಕ್ಕಂಥ ಶಶಿಧರ್ ಹೆಗ್ಡೆ ಅವರನ್ನು ಕೂಡ ಕರೆದಿದ್ದೇನೆ. ಹಾಗೆಯೇ ನಮ್ಮ ಸಚೇತಕರಾಗಿರತಕ್ಕಂಥ ಪ್ರೇಮಾನಂದ ಶೆಟ್ಟಿ ಇರ್ಬೋದು, ವರುಣ್ ಚೌಟ ಇರ್ಬೋದು, ತೆರಿಗೆ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಕೂಡ ಕರೆದು ಆಯುಕ್ತರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ದೆ ನಾನು. ನೋಡಿ, ನಾವೆಲ್ಲರೂ ಕೂಡ ಇಲ್ಲಿ ಒಮ್ಮತದ ನಿರ್ಧಾರವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಾವು ಕೈಗೊಂಡಿದ್ದೇವೆ. ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮಾರುಕಟ್ಟೆಯ ಹೊಸ ಪರಿಷ್ಕೃತ ಮೌಲ್ಯದ ಆಧಾರದಲ್ಲಿ ತೆರಿಗೆಯನ್ನು ವಿಧಿಸಬಾರದು ಎಂಬಂಥ ಸ್ಪಷ್ಟ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮೊನ್ನೆಯ ಸಾಮಾನ್ಯ ಸಭೆಯಲ್ಲಿ ಅವರಿಗೆ ಗೊತ್ತಿದ್ದು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ ಮಂಗಳೂರಿನ ಮಹಾಜನತೆಯ ಬಗ್ಗೆ ಕಾಳಜಿ ಇರುತ್ತಿದ್ದರೆ ಅವರ ನಗರಾಭಿವೃದ್ಧಿ ಸಚಿವರು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಗಮನಕ್ಕೂ ಕೂಡ ತರಬಹುದಿತ್ತು. ಉಸ್ತುವಾರಿ ಮಂತ್ರಿಗಳು ಬಂದಿದ್ದರು, ಅವರ ಗಮನಕ್ಕೂ ಕೂಡ ತರಬಹುದಿತ್ತು. ನಿನ್ನೆ ಪತ್ರಿಕೆಯಲ್ಲಿ ಮಾಧ್ಯಮದವರು ಪ್ರಶ್ನೆ ಮಾಡುವಾಗ ಆಗ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ಅವರ ಕಿವಿಯಲ್ಲಿ ಹೇಳ್ತಾ ಇದ್ದಾರಂತೆ, ಅದು ಸ್ಥಳೀಯ ಸಂಸ್ಥೆಯ ವಿಚಾರ, ಸ್ಥಳೀಯ ಸಂಸ್ಥೆಯವರು ನೋಡ್ಕೊಳ್ಳಿ ಅಂತೇಳಿ. ಹಾಗಾದರೆ ಉಸ್ತುವಾರಿ ಮಂತ್ರಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಜನರ ಬಗ್ಗೆ ಕಾಳಜಿ ಇಲ್ವಾ? ನಾನು ನೇರವಾಗಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾಂಗ್ರೆಸ್ಸಿನ ಈ ರೀತಿಯಾದಂತಹ ಅವರಿಗೆ ಗ್ಯಾರಂಟಿ ಯೋಜನೆಗೆ ಹಣ ಕ್ರೋಢೀಕರಣ ಆಗಬೇಕೆಂಬಂಥ ನಿಟ್ಟಿನಲ್ಲಿ ಏಕಾಏಕಿಯಾಗಿ ಕಳೆದ ಅವಧಿಯಲ್ಲಿ 5 ಲಕ್ಷ ಇದ್ದಂತಹ ಆ ಒಂದು ಸೆನ್ಸಿನ ಮಾರುಕಟ್ಟೆ ಆ ಒಂದು ದರವನ್ನು ಈ ಬಾರಿ 8 ಲಕ್ಷ, ಅದರ ಜೊತೆಗೆ ಕಮರ್ಷಿಯಲ್ ಆ ಒಂದು ವಾಣಿಜ್ಯೋದ್ಯಮ ಉದ್ದೇಶಕ್ಕಾಗಿ ಬಳಕೆ ಮಾಡುವಂತಹ ಜಮೀನಿಗೆ ಸುಮಾರು 12 ಲಕ್ಷ ರೂಪಾಯಿ, ಅಂದರೆ 5 ಲಕ್ಷದಿಂದ 12 ಲಕ್ಷ ರೂಪಾಯಿಯನ್ನು ಏರಿಸುವುದರ ಮುಖಾಂತರ ಹೆಚ್ಚುವರಿಯಾಗಿ ಈ ರೀತಿಯಾಗಿ ಒಂದು ಸ್ಟ್ಯಾಂಪ್ ಡ್ಯೂಟಿಯ ಮುಖಾಂತರ ಗ್ಯಾರಂಟಿ ಯೋಜನೆಗೆ ಹಣ ಸಂಗ್ರಹ ಆಗಬೇಕೆಂಬಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಜನರಿಗೆ ಹೊರೆ ಹಾಕುವಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಇರತಕ್ಕಂತಹ ಆ ಒಂದು ಭೂಮಿಗೆ ಆ್ಯಕ್ಚುಲಿ 40% ಏರಿಕೆ ಮಾಡುವಂಥದ್ದು ಕಾನೂನಲ್ಲಿ ಇರುವಂಥದ್ದು. ಆದರೆ ಇವತ್ತು ಈ ಬಾರಿ 50%, 50%ಕ್ಕಿಂತಲೂ ಹೆಚ್ಚು ಅಲ್ಲಿ ಆ ಒಂದು ಹೆಚ್ಚುವರಿಯಾಗಿ ತೆರಿಗೆ ವಿಧಿಸುವುದರ ಮುಖಾಂತರ ಜನರಿಗೆ ಇವತ್ತು ತೊಂದರೆ ಆಗಿದೆ. ಹಾಗಾಗಿ ನಾನು ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ 44 ಸದಸ್ಯರು ತಕ್ಷಣ ನಾವು DR ಅವರಿಗೆ, ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ. ಯಾಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರನ್ನು, ಮಹಾನಗರ ಪಾಲಿಕೆಯನ್ನು ಕತ್ತಲೆಯಲ್ಲಿಟ್ಟು ಈ ರೀತಿಯಾಗಿ ನೀವು ಮಾರುಕಟ್ಟೆಯ ದರವನ್ನು ನಿಗದಿಪಡಿಸಿದ್ದೀರಿ ಎಂಬುದಾಗಿ ನಾವು ಪತ್ರದ ಮುಖಾಂತರ ಕೇಳ್ತೇವೆ. ಜಿಲ್ಲಾಧಿಕಾರಿಯ ಮುಖಾಂತರ ಕೂಡ ಜಿಲ್ಲಾಧಿಕಾರಿಯ ಗಮನಕ್ಕೆ ಕೂಡ ತರ್ತೇವೆ. ಜಿಲ್ಲಾಧಿಕಾರಿಯವರ ಕಚೇರಿಯ ಎದುರುಗಡೆ ಒಂದು ವೇಳೆ ಜಿಲ್ಲಾಧಿಕಾರಿಯವರು ನಮಗೆ ಸ್ಪಷ್ಟವಾಗಿ ಸ್ಪಂದನೆಯನ್ನು ಕೊಡದಿದ್ದರೆ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗದಿದ್ದರೆ ನಾವು ನೇರವಾಗಿ ನಮ್ಮ 44 ಸದಸ್ಯರು ಕೂಡ ಮುಖ್ಯಮಂತ್ರಿಯವರ ಮನೆಯ ಎದುರುಗಡೆ ಕೂತು ನಾವು ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟು ಏನಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೂಡ ಈ 1/10/2023 ಸರ್ಕಾರ ನಿಗದಿಪಡಿಸಿದಂತಹ ಆ ಒಂದು ಗೈಡ್ಲೈನ್ ವ್ಯಾಲ್ಯೂವನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನ ಮಾಡಬಾರ್ದು. 2021 ಗೈಡ್ಲೈನ್ ಆಧಾರದ ಮೇಲೆ 3% ತೆರಿಗೆಯನ್ನು ಹೆಚ್ಚುವರಿಯಾಗಿ ತೆರಿಗೆಯನ್ನು ವಿಧಿಸುವುದರ ಮುಖಾಂತರ ಜನರಿಗೆ ಹೊರೆಯಾಗದಂಥ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಬೇಕೆಂಬುದಾಗಿ ಸರ್ಕಾರ ಮಟ್ಟದಲ್ಲಿ ನಾವು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ
ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.